ಮಾನವ ಪ್ರಕೃತಿ ಪ್ರಿಯ. ಆತನ ಒಡನಾಟ ಸಹಬಾಳ್ವೆ ಎಂದೆಂದಿಗೂ ಪ್ರಕೃತಿ ಜೊತೆಗೆ ಶಾಶ್ವತವಾಗಿರುತ್ತೆ. ಇನ್ನು ನಿಸರ್ಗ ರಮಣೀಯ ತಾಣದ ವೀಕ್ಷಣೆಗೆ ಜನ ಸಹಜವಾಗಿ ಮುಗಿಬೀಳ್ತಾರೆ. ಮಳೆಗಾಲದಲ್ಲಿ ಸಾವಿರಾರು ಜನ ಪ್ರವಾಸಿಗರು ಭೇಟಿ ನೀಡುವ ತಾಣವೇ ಅರ್ಬಿ ಜಲಪಾತ. ಇದೆಲ್ಲಿದೆ ಅಂತೀರಾ? ಬನ್ನಿ ವರದಿ ನೋಡಿ. ನಿಸರ್ಗಮಣೀಯ ತಾಣಗಳಿಗೆ ಪ್ರಕೃತಿ ಪ್ರೇಮಿಗಳ ದಂಡು. ಮಳೆಗಾಲದಷ್ಟೇ ಮೂಡುವ ಬೆಡಗಿನ ಅರ್ಬಿ ಜಲಪಾತ. ಮಣಿಪಾಲ ಅಲಿವೂರು ಮಾರ್ಗವಾಗಿ 3 ಕಿಲೋಮೀಟರ್ ಸಾಗಿದ್ರೆ ಸಿಗುವ ರಮ್ಯ ತಾಣ. ಮಳೆಗಾಲ ಬಂತೆಂದ್ರೆ ಸಾಮಾನ್ಯ ನೀರಿನ ಹರಿವು ಕೂಡ ಮೈದುಂಬಿ ಹರಿಯುವ ಜಲಪಾತದ ರೂಪ ಪಡೆಯುತ್ತದೆ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಇಂತಹ ಸಣ್ಣ ಪುಟ್ಟ ಕಿರು ಜಲಪಾತಗಳು ಅನೇಕ ಇವೆ. ಇಂತಹ ಜಲಪಾತಗಳಲ್ಲಿ ಮೋಜು ಮಸ್ತಿ ಮಾಡುವುದೇ ಒಂದು ಅದ್ಭುತ ಅನುಭವ. ಮಳೆ ಬಂದಾಗ ಮಾತ್ರ ಮೂಡುವ ಮಣಿಪಾಲದ ಅರ್ಬಿ ಜಲಪಾತ ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದೆ. ವೀಕೆಂಡ್ನಲ್ಲಿ ಸಾವಿರಾರು ಜನ ಪ್ರವಾಸಿಗರು ಈ ಜಲಪಾತ ನೋಡಲು ಭೇಟಿ ಕೊಡುತ್ತಿದ್ದಾರೆ. ಅರ್ಬಿ ಜಲಪಾತವನ್ನ ನೋಡುವುದೇ ಕಣ್ಣುಗಳಿಗೆ ಸೊಗಸು. ಅದರಲ್ಲೂ ತಳುಕುತ್ತಾ ಬಳುಕುತ್ತಾ ಕಲ್ಲಿನಿಂದ ಕಲ್ಲಿಗೆ ಹಂತ ಹಂತವಾಗಿ ಹರಿಯುವಾಗ ಕ್ಷೀರಧಾರೆಯೇ ಹರಿದು ಬಂದಂತಹ ಅನುಭವ. ಹಲವಾರು ಕವಲುಗಳಾಗಿ ಶುಭ್ರ ನೀರಿನಿಂದ ಹರಿಯುವ ಅರ್ಬಿ ಜಲಪಾತವನ್ನ ನೋಡಲು ಪ್ರವಾಸಿಗರ ದಂಡೇ ಬರುತ್ತಿದೆ. ಜಲಪಾತದ ಸಮೀಪ ದೇವಸ್ಥಾನವೂ ಇದೆ. ಇಲ್ಲಿಗೆ ಬಂದವರು ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕೆನ್ನುತ್ತಾರೆ ಪ್ರಕೃತಿ ಪ್ರೇಮಿಗಳು. ತುಂಬ ಚಂದ ಉಂಟು. ಪ್ಲಾಸ್ಟಿಕ್ ಎಲ್ಲ ಹಾಕಬಾರ್ದು. ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಕಮಿಟಿಯವರು. ಸೊ ಹಾಗೆ ಕ್ಲೀನ್ ಮೇಂಟೈನ್ ಮಾಡಿದರೆ ಒಳ್ಳೆ ಇರ್ತದೆ. ಸೊ ಚಂದ ಉಂಟು. ಎಲ್ಲರೂ ಸಹ ವಿಸಿಟ್ ಮಾಡ್ಬೋದು. ವಿಸಿಟಿಂಗ್ ಪ್ಲೇಸ್ ಇದು. ಸ್ಟೂಡೆಂಟ್ಸ್ನವರು ಜಾಸ್ತಿ ಬಂದು ಕಸ ಹಾಕೋದು ಜಾಸ್ತಿ ಇಲ್ಲಿ. ಸೊ ಅದನ್ನೊಂದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚಂದ ಉಂಟು ಫಾಲ್ಸ್ ಎಲ್ಲ. ಉಡುಪಿಯವರಿಗೆ ಹತ್ತಿರ ಇರುವ ಫಾಲ್ಸ್. ಆ್ಯಂಡ್ ಇಲ್ಲಿ ದೇವಸ್ಥಾನ ಸಹ ಉಂಟು ಒಂದು ಚಂದದ್ದು. ದೇವಸ್ಥಾನಕ್ಕೆ ಬಂದು ಇಲ್ಲಿ ಫಾಲ್ಸಿಗೆ ಸಹ ಬಂದು ಆಡಿ ಹೋಗ್ಬೋದು ಚಂದ ಮಾಡಿ. ನಮ್ಮ ಮನೆ ಇಲ್ಲೇ ಹತ್ತಿರ. ಸೊ ನಾವು ಬರ್ತಿರ್ತೇವೆ ಎವ್ರಿ ಸ್ಯಾಟರ್ಡೆ ಸಂಡೇ ಬಂದು ಆಡಿ ಹೋಗ್ತಿರ್ತೇವೆ ಹಾಫ್ ಆನ್ ಅವರ್. ಆ ಫಾಲ್ಸ್ ತುಂಬ ಚೆನ್ನಾಗಿದೆ. ಪರವಾಗಿಲ್ಲ, ಆಡಲಿಕ್ಕೆಲ್ಲ ಖುಷಿ ಆಗ್ತದೆ. ತುಂಬ ಕಸ ಎಲ್ಲ ಹಾಕಿ ಮಾಲಿನ್ಯ ಮಾಡ್ತಾರಲ್ಲ, ಅದು ತುಂಬ ಡರ್ಟಿ ಆಗ್ತದೆ. ಸ್ಟೂಡೆಂಟ್ಸ್ ಅವ್ರು ಬಂದು ಫುಡ್ ಎಲ್ಲ ತಿಂತಾರೆ, ಇಲ್ಲೇ ಹಾಕಿ ಹೋಗ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಸೊ ಫಾಲ್ಸ್ ನಮ್ಮದು ಮನೆ ಇಲ್ಲೇ ನಿಯರ್ ಬೈ. ಸೊ ಹತ್ತಿರ ಇದೆ ಫಾಲ್ಸ್. ಒಳ್ಳೆಯದಾಗ್ತದೆ, ಎಂಜಾಯ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್. ಪ್ರತಿ ಸಲ ಅಂದರೆ ಆಲ್ಮೋಸ್ಟ್ ಇಲ್ಲಿ ಮಳೆಗಾಲದಲ್ಲಿ ತುಂಬ ಸ್ಟೂಡೆಂಟ್ಸ್ ಅವ್ರು ಬಂದು ಹೋಗಿದ್ದೇವೆ, ನೋಡಿದ್ದೇವೆ ನಾವು. ಅದೇ ಟೈಮಲ್ಲೇ ಬಂದಿದ್ದೇವೆ ನಾವು ಸಹ. ಸೊ ಹಾಗಾಗಿ ಗೊತ್ತಾ ಉಂಟು. ಇಲ್ಲಿ ಆ್ಯಕ್ಚುಲಿ ಸರ್ಚ್ ಮಾಡಿದರೆ ಬರ್ತದೆ ಅರ್ಬಿ ಫಾಲ್ಸ್. ಅಂದರೆ ಮಣಿಪಾಲದಿಂದ ಬಂದು ಒಂದು 20 ಮಿನಿಟ್ಸ್ ಅಷ್ಟೇ ದಾರಿ ಬರ್ಬೋದು. ಫಾಲ್ಸ್ ತುಂಬ ಚೆನ್ನಾಗಿದೆ. ಈ ಜಲಪಾತವು ಅಪಾಯಕಾರಿಯಲ್ಲದಿದ್ರೂ ಜಾರುವ ಕಲ್ಲುಗಳ ಮೇಲೆ ನಡೆದಾಡುವಾಗ ಜಾಗೃತಿ ವಹಿಸುವುದು ಒಳಿತು. ಅರ್ಬಿ ಜಲಪಾತ ಇರುವುದು ಉಡುಪಿ ಜಿಲ್ಲೆಯ 80ನೇ ಬಡಗಬೆಟ್ಟು ಗ್ರಾಮದ ಅರ್ಬಿಕೋಡಿ ಎಂಬಲ್ಲಿ. ಮಣಿಪಾಲದಿಂದ ಅಲಿವೂರು ಮಾರ್ಗವಾಗಿ 3 ಕಿಲೋಮೀಟರ್ ಸಾಗಿದ್ರೆ ದಶರಥ ಎಂಬ ಊರು ಸಿಗುತ್ತದೆ. ಅಲ್ಲಿಂದ ಪೂರ್ವಾಭಿಮುಖವಾಗಿ ವೈಷ್ಣವಿ ದುರ್ಗ ದೇವಸ್ಥಾನದ ಮಾರ್ಗವಾಗಿ 1 ಕಿಲೋಮೀಟರ್ ಸಾಗಿದ್ರೆ ದೇವಸ್ಥಾನದ ಪಕ್ಕದಲ್ಲೇ ಅರ್ಬಿ ಜಲಪಾತ ನಮ್ಮನ್ನ ಕೈಬೀಸಿ ಕರೆಯುತ್ತದೆ. ಪ್ರಕೃತಿ ರಮಣೀಯವಾಗಿದೆ ಎನ್ನುತ್ತಾರೆ ದೂರದಿಂದ ಆಗಮಿಸಿದ ಪ್ರವಾಸಿಗರು. ನಾನು ಬೆಂಗಳೂರಿನಲ್ಲಿ ಹಿಂದೆ ಬಂದಿದ್ದೆ. ಇಲ್ಲಿ ಉಡುಪಿಗೆ 2 ಡೇಸ್ ಟೂರ್ ಬಂದಿದ್ದೆ. ಇಲ್ಲಿ ಉಡುಪಿಲಿಂದ ಅರ್ಬಿ ಫಾಲ್ಸ್ ತುಂಬ ಪಕ್ಕನೇ ಇದೆ. ಇದು ಓನ್ಲಿ ಮಳೆಗಾಲ ಮಾತ್ರ ಇದು ಅರ್ಬಿ ಫಾಲ್ಸ್ ಬರುತ್ತೆ. ಸೊ ಅದೇ ಇದು ತುಂಬ ಚೆನ್ನಾಗಿದೆ. ಮಣಿಪಾಲ ಮಹಾನಗರದಲ್ಲಿ ಜನಸಂಚಾರದಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ಕೆಲ ಕಾಲ ಕಳೆಯುವುದಕ್ಕೆ ಈ ಜಲಪಾತ ಯೋಗ್ಯ ಸ್ಥಳ. ಸದಾ ಕೆಲಸದ ಜಂಜಾಟದಿಂದ ಕೂಡಿರುವ ಮನಸ್ಸುಗಳಿಗೆ ನಿಸರ್ಗದ ನಡುವಿರುವ ಜಲಧಾರೆ ಮನಸ್ಸಿಗೆ ಮುದ ನೀಡುವುದರಲ್ಲಿ ಎರಡು ಮಾತಿಲ್ಲ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ, 24x7 ಉಡುಪಿ.